ಪಯಣದ ಹಾದಿಗೆ ಪ್ರೇರಣೆಯ ಬೆಳಕು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳಿಗೆ. ಬೆಳಕಿನ ಹೊಂಗಿರಣದಲ್ಲಿ ಇಂದು ಹೊಳಿತಾ ಇರುವಂತಹ ನಕ್ಷತ್ರ ತನ್ನ ಬದುಕಿನ ಹೆಜ್ಜೆಯಲ್ಲಿ ನೃತ್ಯದ ಗೆಜ್ಜೆದನಿಗೆ ಶರಣಾಗಿ ಇಂದಿಗೆ ಅದೆಷ್ಟೋ ಕನಸ ಕಂಗಳಿಗೆ ನೃತ್ಯಧಾರೆ ಎರೆವ ಗುರುವಾಗಿ ಕಲಾರಂಗದಲ್ಲಿ ಸಾಧನೆಯ ಕಿರಣ ಪಸರಿಸುತ್ತಿರುವಂತಹ ತುಳುನಾಡು ಕಂಡ ಹೆಮ್ಮೆಯ ಯುವ ಸಾಧಕ ಸೂರ್ಯ ಸೂರಜ್ ಸನೀಲ್. ತನ್ನ ನೆರಳನ್ನೇ ಗುರುವನ್ನಾಗಿಸಿ ನೃತ್ಯ ಲೋಕದಲ್ಲಿ ತಾನೊಂದು ಸಾಧನೆಯ ಮುದ್ರೆಯಾಗಬೇಕೆಂದು ಹಂಬಲಿಸಿ ನೃತ್ಯ ಕಲಿತ ಏಕಾಗ್ರತೆಯ ಏಕಲವ್ಯ ಇವರು ಎಂದು ತುಳುನಾಡಿನಲ್ಲಿ ಇವರ ಬಗ್ಗೆ ಅಭಿಮಾನದ ಮಾತಿದೆ. ಈ ಮಾತು ಅಕ್ಷರಶಃ ಸತ್ಯ. ಇವರು ನಂಬಿದ್ದು ನೃತ್ಯವನ್ನ. ಇವತ್ತು ಅದೇ ನೃತ್ಯ ಕ್ಷೇತ್ರ ಸೂರಜ್ ಸನೀಲ್ ಅವರನ್ನ ಗುರುತಿಸುವಂತಾಗಿದೆ. ಇವರು ಮಂಗಳೂರಿನ ವೆಲೆನ್ಸಿಯಾ ನೆಹರು ರೋಡ್ನಲ್ಲಿ ವಾಸವಾಗಿರುವ ರಾಜಗೋಪಾಲ್ ಹಾಗೂ ಬೇಬಿ ಸನೀಲ್ ಇವರ ಮಗನಾಗಿ ಜನಿಸಿದ್ರು. ಲಯಬದ್ಧವಾಗಿ ಸಂಗೀತಕ್ಕೆ ದೇಹವನ್ನ ಭಾವೋತ್ಪರಿಸುವ ನೃತ್ಯ ಕಲೆಗೆ ವಯಸ್ಸಿನ ಮಿತಿ ಇಲ್ಲ. ತಾನು 3ನೇ ತರಗತಿಯಲ್ಲಿರಬೇಕಾದರೆ ಮುಂಜಾನೆದ್ದು ಕುಂಬಾರಣ್ಣ ಅನ್ನೋ ಹಾಡಿಗೆ ಹೆಜ್ಜೆ ಹಾಕುತ್ತಾ ನೃತ್ಯ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ರು. ಅದೇ ಸಮಯದಲ್ಲಿ 1ನೇ ತರಗತಿಯ ವಿದ್ಯಾರ್ಥಿಗೆ ನೃತ್ಯವನ್ನ ಕಲಿಸಿ ಆ ನೃತ್ಯಕ್ಕೆ ಬಹುಮಾನ ಪಡೆದಿದ್ದರಂತೆ. 7ನೇ ತರಗತಿಯಲ್ಲಿ ತಾನು ಬೇರೆಯವರಿಗೆ ನೃತ್ಯ ಕಲಿಸಬೇಕೆಂಬ ಹಂಬಲವನ್ನು ಹೆಚ್ಚಿಸಿಕೊಂಡರು. ಹಾಗಾಗಿ ತನ್ನ 8ನೇ ತರಗತಿಯಲ್ಲಿ ಕೂಲ್ ಫ್ರೆಂಡ್ಸ್ ಆಫ್ ಡ್ಯಾನ್ಸ್ ಎಂಬ ಹೆಸರಿನೊಂದಿಗೆ ನೃತ್ಯ ತರಬೇತಿ ಕೇಂದ್ರವನ್ನ ಆರಂಭಿಸಿದ್ರು. ಪ್ರಸ್ತುತ ಸಾವಿರಾರು ಬಡ ಮಕ್ಕಳಿಗೆ ನಿಸ್ವಾರ್ಥವಾಗಿ ತರಬೇತಿಯನ್ನ ನೀಡಿದ ಹೆಗ್ಗಳಿಕೆ ಇವರದ್ದು. ಈ ಮಕ್ಕಳಲ್ಲಿ 400 ಹೆಚ್ಚು ಮಕ್ಕಳಿಗೆ ರಾಜ್ಯ ಪ್ರಶಸ್ತಿ ಲಭಿಸಿರುವುದು ವಿಶೇಷವೇ ಸರಿ. ಕಲಿಕೆಯಲ್ಲೂ ಉತ್ತಮ ವಿದ್ಯಾರ್ಥಿಯಾಗಿ ಹೆಸರು ಗಳಿಸಿದ್ದರು. MBA ವಿದ್ಯಾರ್ಹತೆಯನ್ನ ಮಾಡಿ ಬೆಸೆಂಟ್ ಮಹಿಳಾ ಕಾಲೇಜಿನಲ್ಲಿ ಶಿಕ್ಷಕರಾಗಿ ಉದ್ಯೋಗವನ್ನ ಆರಂಭಿಸಿದ ಇವರು ಕೆಲಸ ಮುಗಿದ ನಂತರ ಮಕ್ಕಳಿಗೆ ಸಂಜೆಯ ಹೊತ್ತು ನೃತ್ಯಾಭ್ಯಾಸವನ್ನ ನೀಡ್ತಾ ಇದ್ರು. ಅಧ್ಯಾಪಕ ವೃತ್ತಿಗೆ ವಿದಾಯವನ್ನ ಹೇಳಿ ಕಾಲೇಜಿನಲ್ಲಿ ನಾಟ್ಯ ತರಬೇತುದಾರನಾಗಿ ಕೆಲಸ ಮಾಡಿದಂತಹ ಹಿರಿಮೆ ಸೂರಜ್ ಸನೀಲ್ ಅವರದ್ದು. ನಟನೆಯಲ್ಲೂ ಬಹಳ ಆಸಕ್ತರಾಗಿದ್ದ ಇವರು ನಟನೆಯ ತರಬೇತಿಗಾಗಿ ಬೆಂಗಳೂರಿನ AAP ಸಂಸ್ಥೆಯ ಉಷಾ ಭಂಡಾರಿ ನೇತೃತ್ವದಲ್ಲಿ 3 ತಿಂಗಳ ರಂಗಕಲೆಯ ಕೌಶಲ್ಯ ಪಡೆದರು. ಇಡಿಪಸ್ ಪಾತ್ರವು ಮಹತ್ತರವಾದುದು ಎಂದು ಜನಾಭಿಪ್ರಾಯದ ಮೂಲಕ ತಿಳಿದು ಖುಷಿಯಾದರು. ತನ್ನ ತಂದೆ ತಾಯಿಯ ಬೆಂಬಲವೇ ನನ್ನ ಸಾಧನೆಗೆ ಕಾರಣವಾಯಿತು ಅನ್ನುತ್ತಾರೆ ಸೂರಜ್ ಸನೀಲ್. ನಟನೆಯ ಜೊತೆಗೆ ತೆಲುಗು, ತಮಿಳು, ಕನ್ನಡ ಸೇರಿದಂತೆ ಅನೇಕ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸುವಂತಹ ಅವಕಾಶ ಒದಗಿ ಬಂತು. ಇವರ ಅದ್ಭುತ ನಟನಾ ಸಾಧನೆಗೂ ಸಿನಿಮಾದಲ್ಲಿ ಅವಕಾಶ ಒದಗಿ ಬಂತು. ಮಲಯಾಳಂನ ಸ್ನೇಹ ತಾಳ್ವರಂ ಚಿತ್ರದಲ್ಲಿ ನಾಯಕ ನಟನಾಗಿ, ಪುಂಡಿಪನವು ಎಂಬ ತುಳು ಚಿತ್ರದಲ್ಲಿ ನಾಯಕ ನಟನಾಗಿ, ಅದಲ್ಲದೆ ತುಳು ಚಿತ್ರ ಕುಡ್ಲ ಕೆಫೆಯಲ್ಲೂ ಅಭಿನಯಿಸಿದಂತಹ ಕೀರ್ತಿ ಇವರದ್ದು. ಒಂದು ಹಂತವಾಗಿ ಈ ಹಠವಾದಿ ಎಲ್ಲೆಡೆ ತನ್ನ ನೃತ್ಯ ಹಾಗೂ ನಟನೆಯಲ್ಲಿ ಹೆಸರು ಮಾಡಿದ್ರು. ರಿಯಾಲಿಟಿ ಶೋಗಳಾದ ನಮ್ಮ ಟಿವಿ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 1 ಹಾಗೂ 2ರಲ್ಲಿ ನೃತ್ಯ ನಿರ್ದೇಶನ ಮಾಡುವುದರೊಂದಿಗೆ ಮುಂದಿನ ಸೀಸನ್ನಲ್ಲಿ ನಿರ್ಣಾಯಕನಾಗಿದ್ದರು. ಜೀ ಕನ್ನಡ ವಾಹಿನಿಯ ಕುಣಿಯೋನ ಭಾರದ 5ನೇ ಹಂತದಲ್ಲಿ ಉತ್ತಮ ನೃತ್ಯ ನಿರ್ದೇಶನ ಪಟ್ಟವನ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರಿಂದ ಪಡೆದರು. ನನ್ನ ಜೀವನದಲ್ಲಿ ನನಗೆ ಸಿಕ್ಕ ದೊಡ್ಡ ಗೌರವ ಎನ್ನುತ್ತಾರೆ ಸೂರಜ್ ಸನೀಲ್. ಜೀ ಕನ್ನಡ ಕುಣಿಯೋನ ಬಾರ ಸೀಸನ್ 4 ಮತ್ತು 5, ETV ಕನ್ನಡ ಹಾಗೂ ತೆಲುಗು ದಿ ಜೂನಿಯರ್ಸ್, ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್, ಸ್ಪಂದನ ಡ್ಯಾನ್ಸ್ ಕಾ ಸೂಪರ್ ಇವು ಇವರನ್ನ ಅರಸಿ ಬಂದ ರಿಯಾಲಿಟಿ ಶೋಗಳು. ರಿಯಾಲಿಟಿ ಶೋಗಳಲ್ಲಿ ತೀರ್ಪುಗಾರರಾಗಿ, ಪ್ರಾಧ್ಯಾಪಕರಾಗಿ, ಉತ್ತಮ ನಟನಾಗಿ, ಅನೇಕ ಮಕ್ಕಳಿಗೆ ತರಬೇತುದಾರರಾಗಿ ಮಿಂಚಿದಂತಹ ಯುವ ಪ್ರತಿಭೆ ನಮ್ಮ ತುಳುನಾಡಿನವರು ಎಂಬ ಹೆಗ್ಗಳಿಕೆ ನಮ್ಮದು. ಇವರ ಸಾಧನೆಗೆ ಅನೇಕ ಪ್ರಶಸ್ತಿಗಳು ಇವರ ಮಡಿಲು ತುಂಬಿದೆ. ನನ್ನ ಪ್ರತಿ ಹೆಜ್ಜೆಯಲ್ಲಿ ಹೆಗಲಾದವರು ಸ್ನೇಹಿತ ಪ್ರದೀಪ್ ಕೋಟ್ಯಾನ್. ಇವರು ನನ್ನ ಸಾಧನೆಯ ಶಕ್ತಿ ಎನ್ನುತ್ತಾರೆ ಸೂರಜ್ ಸನೀಲ್. ಇವತ್ತಿಗೆ ಕಷ್ಟಪಟ್ಟು 1000 ಮಕ್ಕಳಿಗೆ ಅಭ್ಯಾಸವನ್ನ ನೀಡಿ ಮುಂದಕ್ಕೆ ತಾನು ನಟನೆಯಲ್ಲಿ ಏನಾದರೂ ದೊಡ್ಡ ಮಟ್ಟಿನಲ್ಲಿ ಸಾಧಿಸುವ ಕನಸನ್ನ ಕಾಣ್ತಿದ್ದಾರೆ. ಅನೇಕ ಸಿನಿಮಾ ಕಥೆಗಳು ಅರಸಿ ಬಂದರೂ ಉತ್ತಮ ಕಥೆಗಾಗಿ ಕಾಯುತ್ತಿದ್ದಾರೆ. ನಿಮ್ಮ ಮುಂದಿನ ಕನಸುಗಳು ದೊಡ್ಡ ಮಟ್ಟಿನಲ್ಲಿ ಈಡೇರಲಿ. ಸೂರಜ್ ಎಂಬ ಸೂರ್ಯನ ಬೆಳಕು ಮತ್ತಷ್ಟು ಪ್ರಜ್ವಲಿಸಲಿ.
ಕನ್ನಡ ಚಿತ್ರರಂಗದಲ್ಲೂ ಮಿಂಚುವ ಪ್ರತಿಭೆಯಾಗಿ ಹೊರಹೊಮ್ಮಲಿ ಎಂಬ ಆಶಯದೊಂದಿಗೆ ನಿಮ್ಮ ಪಯಣಕ್ಕೆ ನಮ್ಮ ಬೆಳಕಿನ ನೋಟದ ತುಸು ಪ್ರೇರಣೆ ಅಂತ ಹೇಳ್ತಾ, ಪಯಣದ ಹಾದಿಗೆ ಪ್ರೇರಣೆಯ ಬೆಳಕಿದು.